ಕಷ್ಟ ನಷ್ಟಗೂ ಸಹಾಯ ಕೊರಿಯರೆ ಎಡ್ಡೆ ಆದಾಯದ ದೇವಸ್ಥಾನಲು ಬೊಕ್ಕ ಸಮಾಜ ಸೇವೆ ಮಲ್ಪನ ಸಂಘ ಸಂಸ್ಥೆಲು ದುಂಬುಬೈದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ 2 ಕೋಟಿ ರೂಪಾಯಿನ ಒದಗಾದ ದೇಶದೊರ್ಮೆಡ್ ಅವಲವಲು ನಡ್ಗಾಂದು ಬತ್ತಿನ ಮಾರಿ ಬರ್ಸ ಆಟಿ ಅರ್ಧಗಾನಗ ಕೇರಳಗು ಪೊಗ್ಗುದು ಸುಮಾರು 8 ಜಿಲ್ಲೆಲೆಗ್ ಭಾರಿ ನಷ್ಟ ಉಂಡು ಮಲ್ತದುಂಡು ಪಾಕ ಜನತ ಜೀವ ಹೋಯ್ತೊಂದುಂಡು ಕೇರಳದ ಆ ಜಿಲ್ಲೆಡ್ದು ಗಡಿ ಪ್ರದೇಶದ ಕರ್ನಾಟಕದ ಕೊಡಗು ಜಿಲ್ಲೆಗೆ ಪೊಗ್ಗುದು ಕೆಲವು ಜಾಗೆರೆಡು ಒಂಜೊಂಜಿ ಗ್ರಾಮೋನಿ ನಿಂಗದುಂಡು ಅವಳು ಗ್ರಾಮ ಇತ್ತನಂದೇ ಪನಿಯರ ಸಾಧ್ಯ ಇಜ್ಜಂದಿ ಲೆಕ್ಕ ಮಲ್ತದುಂಡು ಜೀವ ನಷ್ಟ ಇಲ್ಲು ಬದುಕು ಭಾಗ್ಯ ಕಳೆವನ್ನಕ್ಲೆಗ್ ಬೇತೆ ಬೇತೆ ಜಿಲ್ಲೆಡ್ದು ಎಡ್ಡೆ ಆದಾಯದ ದೇವಸ್ಥಾನಲು ಸಮಾಜ ಸೇವೆ ಮಲ್ಪನ ಸಂಘ ಸಂಸ್ಥೆಲು ಸಹಾಯ ಒದಗಾವಂದಿಲ್ಲ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಪರಿಹಾರಗಾದ 2 ಕೋಟಿ ರೂಪಾಯಿನ ಸರ್ಕಾರಗೂ ಕೈಪಗತದಂಡು ಕೊಡಗು ಪ್ರದೇಶ ಹಾಗೂ ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ಅತಿವೃಷ್ಟಿಯಿಂದ ಬಹಳಷ್ಟು ಹಾನಿಗಳಾದಂತ ಒಂದು ಈ ಸಂದರ್ಭ ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳತಕ್ಕಂತ ದೃಷ್ಟಿಯಲ್ಲಿ ಇವತ್ತು ನಾವು ಆಡಳಿತ ಮಂಡಳಿಯವರು ನಾವು ತುರ್ತು ಸಭೆಯನ್ನು ಕರೆದು ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಇವತ್ತು ನಮ್ಮ ಸರ್ಕಾರದ ಇದರ ಪ್ರಕಾರ ನಾವು ಇವತ್ತು 2 ಕೋಟಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡುವುದು ಅಂತ ಹೇಳತಕ್ಕಂತ ಒಂದು ನಿರ್ಧಾರವನ್ನು ತಗೊಂಡಿದ್ದೇವೆ. ಅದು ನಮ್ಮ ಎಂಡೋಮೆಂಟ್ ಕಮಿಷನರ ಮುಖಾಂತರ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡುವುದು ಅಂತ ಹೇಳತಕ್ಕಂತ ದೃಷ್ಟಿಯಲ್ಲಿ ನಾವು ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದನ್ನು ಕೂಡಲೇ ಶೀಘ್ರದಲ್ಲೇ ಮುಖ್ಯಮಂತ್ರಿ ಅವರಿಗೆ ಹಸ್ತಾಂತರ ಮಾಡತಕ್ಕಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ.